ಉಡುಪಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ನರ್ಮ್ ಬಸ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಿದ್ದಕ್ಕೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಗರಂ ಆಗಿದ್ದಾರೆ. ತಾವು ಮಂತ್ರಿಯಾಗಿದ್ದ ಅವಧಿಯಲ್ಲಿ ಬಡವರಿಗಾಗಿ ಈ ಬಸ್ ಅನ್ನು ತಂದಿದ್ದೆ, ಆದರೆ ನಂತರದ ದಿನಗಳಲ್ಲಿ ಈ ಬಸ್ನ ಸೇವೆಯನ್ನ ಕಡಿತಗೊಳಿಸ್ತಾ ಬರಲಾಯಿತು. ಈಗ ಪೂರ್ತಿಯಾಗಿ ನಿಲ್ಲಿಸಲಾಗಿದೆ. ಇದು ನರ್ಮ್ ಬಸ್ಗಳನ್ನು ನಾಶ ಮಾಡುವ ಪ್ರಯತ್ನ. ತಕ್ಷಣ ಈ ಬಸ್ಗಳ ಸೇವೆಯನ್ನ ಪುನರಾರಂಭಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ನಗರದ ವಯೋವೃದ್ಧರು ಮತ್ತು ವಿದ್ಯಾರ್ಥಿಗಳು ಈ ಬಸ್ಸನ್ನೇ ಅವಲಂಬಿಸಿದ್ದಾರೆ. ಇದೀಗ ಖಾಸಗಿ ಬಸ್ ಓಡಾಟ ಇಲ್ಲ ಎಂಬ ಕಾರಣಕ್ಕೆ ಅವುಗಳನ್ನು ಕೂಡ ನಿಲ್ಲಿಸಲಾಗಿದೆ. ಜನಸೇವಕರು ಜನರಿಗೆ ಅನುಕೂಲ ಮಾಡಿಕೊಡಬೇಕೇ ಹೊರತು ಅನಾನುಕೂಲ ಮಾಡಬಾರದು. ತಕ್ಷಣ ಈ ಬಸ್ ಸೇವೆಯನ್ನ ಪುನರಾರಂಭಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಉಡುಪಿಯ ಜಿಲ್ಲೆಯ ಜನತೆ, ವಿಶೇಷವಾಗಿ ಹಿರಿಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ನಾನು ಬಹಳ ಕಷ್ಟಪಟ್ಟು ಕೋರ್ಟ್ಗಳಲ್ಲಿ, ಡಿ.ಸಿ. ಕಚೇರಿಯಲ್ಲಿ ಎಲ್ಲ ಹೋರಾಟ ಮಾಡಿ ಎಷ್ಟೇ ಒತ್ತಡ ಬಂದರೂ ಆ ಒತ್ತಡಗಳಿಗೆ ಮಣಿಯದೆ ಅಧಿಕಾರಿಗಳ ಮೇಲೆ ಒತ್ತಡ ತಂದು ನರ್ಮ್ ಬಸ್ಸುಗಳನ್ನು ತರುವಂಥ ಕೆಲಸವನ್ನು ದೇವರು ನನ್ನ ಹತ್ರ ಮಾಡಿಸಿದ್ದಾರೆ. ನಾನು ಎಲ್ಲಿಯವರೆಗೆ ಮಂತ್ರಿಯಾಗಿದ್ದೆ, ಶಾಸಕನಾಗಿದ್ದೆ, ಅಲ್ಲಿಯವರೆಗೆ ನರ್ಮ್ ಬಸ್ಗಳು ಚೆನ್ನಾಗಿ ನಡೀತಾ ಇತ್ತು. ಆದರೆ ನಾನು ಸೋತ ನಂತರ ಕ್ರಮೇಣ ಒಂದೊಂದೇ ಬಸ್ಸುಗಳನ್ನು ಕಡಿಮೆ ಮಾಡ್ತಾ ಹೋಗಿ ಈಗ ಸಂಪೂರ್ಣ ಸ್ಥಗಿತ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಬಂದಿದ್ದೇವೆ. ಇದು ಸರಿಯಲ್ಲ. ನಾವು ಅಧಿಕಾರಿಗಳಿರಲಿ, ಜನಪ್ರತಿನಿಧಿಗಳಿರಲಿ, ಜನರಿಗೆ ಅನುಕೂಲ ಮಾಡಲಿಕ್ಕೆ ನಾವು ಇರುವಂಥದ್ದು, ನಮ್ಮ ಸ್ಥಾನಗಳಲ್ಲಿ ಇರುವಂಥದ್ದು ಜನರಿಗೆ ಅನುಕೂಲ ಆಗಲಿಕ್ಕೆ. ಖಾಸಗಿ ಬಸ್ಸಿನವರಿಗೆ ತೊಂದರೆ ಆಗುವುದು ಸ್ವಾಭಾವಿಕ. ನಾನು ಅವರ ಬಗ್ಗೆ ನನಗೆ ಅನುಕಂಪ ಇದೆ. ಆದರೆ ಖಾಸಗಿ ಬಸ್ಗಳನ್ನು ಉಳಿಸಬೇಕು ಅಂತಾಗ ಅವರು ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸಿದಾಗ ನರ್ಮ್ ಬಸ್ಗಳನ್ನು ಕೂಡ ಸ್ಥಗಿತಗೊಳಿಸುವಂಥದ್ದು ಇದು ನರ್ಮ್ ಬಸ್ಗಳನ್ನು ನಾಶ ಮಾಡುವಂಥ ಒಂದು ಹುನ್ನಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ನಾನು ಪಟ್ಟಂತ ಕಷ್ಟಕ್ಕೆ ಇವತ್ತು ಈ ರೀತಿ ಆಗ್ತಾ ಇರುವಂಥದ್ದು ಪ್ರಾಯಶಃ ಜನರನ್ನ ಇನ್ನಷ್ಟು ಕಷ್ಟಕ್ಕೆ ತಳ್ಳುವಂತಾಗಿದೆ.